ಟಿಪ್ಪು ಜಿಲ್ಲೆಡು ಪೊಯ್ಯೆ ದೆಪ್ಪುನ ಬೊಕ್ಕ ಬೇರ ಬಂದ ಆತಡು ಪೊಯ್ಯೆ ವ್ಯವಹಾರ ಸುರು ಮಲ್ಪೆರೆ ಶಾಸಕರ ರಘುಪತಿ ಭಟ್ರನ ದುಂಬಾಳ್ತಿಡು ಪಗೆಲ ರಾತ್ರಿ ಹೋರಾಟ ನಡೆತಂದು ಪೊಯ್ಯೆ ಸಮಸ್ಯೆ ದಕ್ಷಿಣ ಕನ್ನಡ ಜಿಲ್ಲೆಡ ಮಾತ್ರ ಆಯ್ತು ಉಡುಪಿ ಜಿಲ್ಲೆಡ್ಲು ಉಂಟು ಪೊಯ್ಯೆ ದೆಪ್ಪುನ ಬೊಕ್ಕ ಬೇರ ಬಂದಾತಡು ಪೊಯ್ಯೆ ಗುತ್ತಿಗೆದಾರರ ಉರಿ ಹೃದಯಾಘಾತಡು ತೀರ್ದಿರು ಪೊಯ್ಯೆ ನಿಷೇಧದ ಪೋಡಿಗೆಡು ಹೃದಯಾಘಾತ ಆತನೆಂದು ಸಂಶಯ ಉಂಟಾತದೆ ಪೊಯ್ಯೆ ವ್ಯವಹಾರ ಸುರು ಮಲ್ಪೆರೆ ಒತ್ತಾಯ ಮಂತದು ಶಾಸಕರ ರಘುಪತಿ ಭಟ್ರನ ದುಂಬಾಳ್ತಿಡು ರಾತ್ರಿ ಪಗೆಲು ಹೋರಾಟ ನಡೆತುಂಡು ಜಿಲ್ಲಾಡಳಿತದ ಎದುರು ಏವ್ರತೋ ಜಾದೆ ಯಜಮಾಡಿಯವರು ಬಹಳ ಸುದೀರ್ಘ ವರ್ಷದಿಂದ ಮರಳು ವ್ಯಾಪಾರವನ್ನು ಮರಳು ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಂಥವರು ನಿನ್ನೆ ನಮ್ಮ ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಆನಂತರ ಅವರ ಹೆಜಮಾಡಿಯ ನದಿಯಲ್ಲಿ ಮರಳುಗಾರಿಕೆಗೆ ಅವಕಾಶ ಇಲ್ಲ ಅಂತ ಹೇಳುವಂಥದ್ದು ಇಲ್ಲಿ ವರದಿಗಳು ಬಂದ ನಂತರ ಮತ್ತು ಇನ್ನೂ ಜಿಲ್ಲಾಧಿಕಾರಿಗಳು ಅಂಥ ಪ್ರದೇಶಗಳಲ್ಲಿ ನಾವು ಅವಕಾಶ ಕೊಡೋದಿಲ್ಲ ಅಂತ ಹೇಳುವಂಥದ್ದನ್ನು ಸ್ಪಷ್ಟವಾಗಿ ಹೇಳಿದ ನಂತರ ಆತಂಕಗೊಂಡು ಪ್ರಾಯಶಃ ಅವರಿಗೆ ಹೃದಯಾಘಾತ ಆಗಿದೆ. ಪ್ರಾಯಶಃ ಇದಕ್ಕೆ ನೇರ ಜಿಲ್ಲಾಡಳಿತವೇ ಹೊಣೆ ಅಂತ ಹೇಳುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ನಾನು ಇವತ್ತು ಆಗ್ರಹ ಮಾಡ್ತಾ ಇದ್ದೇನೆ. ಇವತ್ತು ಹೇಗೆ ರೈತರಿಗೆ ಆತ್ಮಹತ್ಯೆ ಮಾಡಿದಾಗ ಸರ್ಕಾರ ಮಧ್ಯಪ್ರವೇಶಿಸಿ ಅವರಿಗೆ ಪರಿಹಾರ ಧನವನ್ನು ಕೊಡ್ತದ, ಅದೇ ರೀತಿ ಈ ಮರಳುಗಾರಿಕೆ ನಿಂತದ್ದು ಕೇವಲ ಸರ್ಕಾರದ ಅಧಿಕಾರಿಗಳ ಉದ್ದಟದಿಂದ, ಬೇರೆ ಯಾವ ಕಾನೂನಿನ ಸಮಸ್ಯೆಗಳಿಂದಲ್ಲ. ಈ ಸರ್ಕಾರದ ಅಧಿಕಾರಿಗಳ ಉದ್ದಟತನದಿಂದ ಒಬ್ಬ ಬಲಿಯಾಗಿದೆ. ಪ್ರಥಮ ಬಲಿ ಇವತ್ತು ಮರಳು ಹೋರಾಟದಲ್ಲಿ ಆಗಿದೆ. ಸೊ ಅದಕ್ಕೆ ರಾಜ್ಯ ಸರ್ಕಾರ ಸೂಕ್ತವಾದಂಥ ಪರಿಹಾರವನ್ನು ಕೊಡಬೇಕು ಅಂತ ಹೇಳುವಂಥ ಆಗ್ರಹವನ್ನು ನಾನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಜಿಲ್ಲೆಯಲ್ಲಿ ಕಳೆದ ವರ್ಷ 171 CRZ ಅನುಮತಿಯನ್ನು ಕೊಟ್ಟಿದ್ದಾರೆ. ಇದೇ ಹನೀಫಿಗೆ ಅದರಲ್ಲಿ ಸಿಕ್ಕಿದೆ. ಈ ವರ್ಷ ಕೊಡೋದಿಲ್ಲ ಅಂತ ಹೇಳಿದ್ರೆ ಅವ್ನಿಗೆ ಏನಾಗಬೇಕು? ಸಾಲ ಮಾಡಿದಂಥವ್ರಿಗೆ ಆಘಾತ ಆಗಿದೆ. ಮರಳುಗಾರಿಕೆ ಮಾಡುವಂಥವರು ಕಾರ್ಮಿಕರು, ಅವರು ಬಡವರು. ಹೀಗೆ ಇನ್ನೂ ಮುಂದುವರಿಸಿ ಹಠಧೋರಣೆಯನ್ನು ಒಂದು ಶಾಸಕರುಗಳು ನಾವೆಲ್ಲ ಇಲ್ಲಿ ಅಹೋರಾತ್ರಿ ಧರಣಿ ಇಲ್ಲೇ ಮಲ್ಕೊಂಡು ಇಲ್ಲೇ ಧರಣಿಯನ್ನು ಮಾಡ್ತಾ ಇದ್ದೇವೆ. ಒಂದು ನಮ್ಮನ್ನು ಕೇಳಲಿಕ್ಕೆ ನಿನ್ನೆ DC ಅವರು ಬಂದಿದ್ದಾರೆ. DC ಅವರಿಗೆ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ ನಮಗೆ ಮರಳುಗಾರಿಕೆ ಪ್ರಾರಂಭ ಆಗಬೇಕು ಅಂತ. ಆದರೆ ಯಾವ ರೀತಿಯ ಒಂದು ಕ್ರಮವನ್ನು ಇವತ್ತು ಆಗಲಿಲ್ಲ. ಸರ್ಕಾರ ಮಟ್ಟದ ಅಧಿಕಾರಿಗಳು ಇನ್ನೂ ಎಚ್ಚೆತ್ತುಕೊಳ್ಳಿಲ್ಲ. ಪ್ರಾಯಶಃ ಮೊಹಮ್ಮದ್ ಹನೀಫ್ರವರು ಈ ಜಿಲ್ಲಾಡಳಿತದ ಈ ನೀತಿಯಿಂದಾಗಿ ಅವರ ದುರ್ಮರಣ ಆಗಿದೆ. CRZ 171 ಮ್ಯಾಕ್ಸಿಮಮ್ ಸ್ಟ್ಯಾಂಡ್ ಬಗ್ಗೆ ಎಷ್ಟು ಸಾಧ್ಯ ಉಂಟು ಅಷ್ಟು ಜಾಸ್ತಿ ಗುರುತಿಸಿ ಕೊಡಿ ಮೇಡಮ್. ಆಗ ನಮ್ಮ ಸಮಸ್ಯೆ ಅಟ್ಲೀಸ್ಟ್ ಪರಿಹಾರ ಆಗಿದೆ. ನಾನ್ CRZಗೆ ಸ್ವಲ್ಪ ಸಮಯ ಇದೆ, ನಮಗೂ ಗೊತ್ತಿದೆ. ನಾವು ಅದನ್ನು ನಾನು ಹೇಳ್ತೇನೆ, ನಾವು ಯಾವುದೇ ಸಂಘರ್ಷ ಮಾಡಲ್ಲ, ನಾವು ಯಾವುದೇ ಪ್ರತಿಭಟನೆ, ನಾವು ಶಾಂತಿಯುತವಾದ ಪ್ರತಿಭಟನೆ. ನಮಗೆ ಈ ಡಿಸಿಷನ್ ನಿಮ್ಮದ್ದು ಆಗುವವರೆಗೆ ನಾವು ಧರಣಿಗೆ ವಾಪಸ್ ಬರೋದು. ಅಂದರೆ ನಿಮ್ಮದು ನಮಗೆ 171 ಲೀಸ್ ಕೊಡ್ತೀರಿ ಅಂತ ಹೇಳುವಂಥದ್ದು ನಮಗೆ ಕನ್ಫರ್ಮ್ ಆದಮೇಲೆ ನಾವು ವಾಪಸ್ ಬರ್ತೀವಿ. ಅಷ್ಟೊಂದು ನಾವು ಧರಣಿಯಿಂದ ವಾಪಸ್ ಬರುವಂಥ ಪ್ರಶ್ನೆ. ಮತ್ತು ನಾವೇನು ಶಾಂತಿಯುತವಾಗಿ ಮಾಡ್ತೀವಿ. ನಾವು ಯಾವುದೇ ರಸ್ತೆ ತಡೆ ನಿಮ್ಮ ಟಿಪ್ಪರ್ ನಾನು ಜನರಿಗೋಸ್ಕರ ಕೊಡೋದು, ನನಗೇನಿಲ್ಲ, ನನ್ನದೇನು ಲೀಸ್ ಬೇಕು ಅಂತ ನಾನು ಕೊಟ್ಕೊಳೋದಲ್ಲ. ಜನರಿಗೆ ಮರಳು ಸಿಗಲಿಲ್ಲ, ನಾನು ಜನರಿಗೆ ಆನ್ಸರ್ ಇದ್ದೇನೆ ಮೇಡಮ್. ನಾನು ಜನರಿಂದ ಆಯ್ಕೆ ಆದವನು. ಜನ ನನಗೆ ಪ್ರೆಷರ್ ಆಗ್ತಾ ಇದ್ದಾರೆ, ನಾವು ಏನು ಮಾಡಲಿಲ್ಲ ಅಂತ. ನಮಗೆ ವಾಟ್ಸಪ್ನಲ್ಲಿ ನಮ್ಮ ಬಗ್ಗೆ ಟೀಕೆ ಬರೋದು ನೋಡಿದರೆ, ಅಂದರೆ ನಾವು ಏನೂ ಮಾಡಲಿಲ್ಲ ಅಂತ ಹೇಳುವಂಥದ್ದು, ನಮಗೆ ಅದಕ್ಕೆ ಆನ್ಸರ್ ಇರಲಿಲ್ಲ. ನಮ್ಮದೇನಿಲ್ಲ, ನಮಗೆ ನಾವು ನಮ್ಮಷ್ಟಕ್ಕೆ ಶಾಂತಿಯುತವಾಗಿ ಇಲ್ಲಿ ಕೂತ್ಕೊಳ್ತೀವಿ. ನಮಗೆ